ಕೋವಿಡ್ ಪಾಸಿಟಿವ್ ಪ್ರಕರಣಗಳು ರಾಜ್ಯದಲ್ಲಿ ಕೊಂಚ ಇಳಿಮುಖವಾಗುತ್ತಿರುವ ನಡುವೆಯೇ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸುವ ನಿಟ್ಟಿನಲ್ಲೂ ಪ್ರಯತ್ನಗಳು ಆರಂಭಗೊಂಡಿದೆ. ಒಂದು ವೇಳೆ ಶಾಲೆ ಪ್ರಾರಂಭವಾದಲ್ಲಿ ತನ್ನ ಮಗುವಿಗೆ ಹೇಗೆ ಶಿಕ್ಷಣ ನೀಡಲಿ ಎನ್ನುವ ತಳಮಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ತಾಯಿಯೊಬ್ಬರಿದ್ದಾರೆ. ಈಕೆಯ ಮನೆ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿ ವಾಸಕ್ಕೆ ಯೋಗ್ಯವಲ್ಲದ ಸ್ಥಿತಿ ತಲುಪಿದೆ. ಕೂಲಿ ನಾಲಿ ಮಾಡಿ ತನ್ನ ಅನಾರೋಗ್ಯ ಪೀಡಿತ ಮಗುವಿನೊಂದಿಗೆ ಬದುಕು ಸಾಗಿಸುತ್ತಿರುವ ಈ ವಿಧವೆ ಮಹಿಳೆಗೆ ಮಗಳಿಗೆ ಶಿಕ್ಷಣ ಕಲಿಸುವುದು ಜೀವನ ಮಾಡುವುದು ಎನ್ನುವ ಗೊಂದಲವಿದೆ. ಈಕೆ ಸುಂದರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿರ್ನಹಿತ್ಲು ಎನ್ನುವ ಊರಿನ ನಿವಾಸಿ. ಕಳೆದ 3 ವರ್ಷಗಳಿಂದ ಮನೆಯ ಗೋಡೆಗಳಲ್ಲಿ ಬಿರುಕು ಬೀಳಲಾರಂಭಿಸಿದ್ದು, ಇದೀಗ ಮನೆಯು ವಾಸಿಸಲು ಅಯೋಗ್ಯವಾದ ಸ್ಥಿತಿಗೆ ಬಂದು ತಲುಪಿದೆ. ಸುಂದರಿಯವರ ಪತಿ ಹೃದಯಾಘಾತದಿಂದ ಸಾವನ್ನಪ್ಪಿ ವರ್ಷಗಳು ಕಳೆದಿದ್ದು, ಈಕೆ ತನ್ನ 10 ವರ್ಷದ ಅನಾರೋಗ್ಯ ಪೀಡಿತ ಮಗಳು ಹಾಗೂ ಮೈದುನನೊಂದಿಗೆ ಮುರುಕಲು ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ರು. ಮೈದುನವು ಅನಾರೋಗ್ಯದಿಂದ ಪೀಡಿತನಾಗಿದ್ದು, ಮಗಳು ಹಾಗೂ ಮೈದುನನನ್ನ ಸಲಹುವ ಜವಾಬ್ದಾರಿ ಇದೀಗ ಈ ಬಡ ಮಹಿಳೆಯ ಮೇಲಿದೆ. ಆದರೆ ಇದೀಗ ಮನೆಯು ಬೀಳುವ ಹಂತಕ್ಕೆ ತಲುಪಿದ ಕಾರಣ ತನ್ನ ಮಗಳೊಂದಿಗೆ ತನ್ನ ತವರು ಮನೆಯಲ್ಲಿ ಜೀವನ ಸಾಗಿಸಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಆದರೆ ತವರು ಮನೆ ಹಾಗೂ ಮಗಳು ಕಲಿಯುವ ಶಾಲೆಗೆ 10 ಕಿಲೋಮೀಟರ್ ಅಂತರವಿದ್ದು, ಇಲ್ಲಿಗೆ ಯಾವುದೇ ಸಂಪರ್ಕ ವ್ಯವಸ್ಥೆಯೂ ಇಲ್ಲ. ಆಟೋ ಮೂಲಕ ಸಂಪರ್ಕ ಸಾಧಿಸಬೇಕಾದ್ರೆ ಹೋಗಿ ಬರಲು ದಿನಕ್ಕೆ 300 ರೂಪಾಯಿ ವೆಚ್ಚ ಮಾಡಬೇಕಿದೆ. ಬಸವ ಕಲ್ಯಾಣ ಯೋಜನೆಯ ಮೂಲಕ ಮನೆಗೆ ಅರ್ಜಿ ಸಲ್ಲಿಸಿ 4 ವರ್ಷಗಳು ಕಳೆದಿದ್ರೂ ಈವರೆಗೆ ಆ ಯೋಜನೆಯು ಕೈ ಸೇರಿಲ್ಲ. ಮನೆಯನ್ನ ರಿಪೇರಿ ಮಾಡಲು ಸಾಧ್ಯವೇ ಇಲ್ಲದಂತಹ ಸ್ಥಿತಿಯಲ್ಲಿರುವ ಕಾರಣ ಸ್ಥಳೀಯ ಗ್ರಾಮ ಪಂಚಾಯತ್ ಕೂಡ ಬಸವ ಕಲ್ಯಾಣ ಯೋಜನೆಯ ಮನೆಗಾಗಿ ಕಾಯುತ್ತಿದೆ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಸದ್ಯದಲ್ಲೇ ಆರಂಭಗೊಳ್ಳುವ ಸೂಚನೆ ದೊರೆತಲ್ಲಿಂದ ಈ ಬಡ ವಿಧವೆಗೆ ತನ್ನ ಮಗಳಿಗೆ ಹೇಗೆ ಶಿಕ್ಷಣ ನೀಡುವುದು ಎನ್ನುವ ತೊಳಲಾಟದಲ್ಲಿದ್ದಾರೆ. ಕೂಲಿ ನಾಲಿ ಮಾಡಿ ಸಿಗುವ ದುಡ್ಡಿನಿಂದ ಮಗಳ ಶಿಕ್ಷಣ ಪೂರೈಸುವುದು, ಜೀವನ ಸಾಗಿಸುವುದು ಎನ್ನುವ ಗೊಂದಲವು ಈಕೆಯದಾಗಿದೆ. ಇದು 3 ವರ್ಷ ಚಿಲ್ಲರೆ ಆಗ್ತಾ ಬಂತು. ಅದು ಮನೆ ಕಟ್ಟಿ ನಮಗೆ ಅದರ ಕೆಲಸ ಮಾಡಲಿಕ್ಕೆ ನಾನು ಇನ್ನೊಬ್ಳು ಅದು ನನಗೆ ಆಗೋದಿಲ್ಲ. ಮೈದನ ಇದ್ದಾರೆ, ಅವರು ಹುಷಾರಿಲ್ಲ. ಮಗಳು ಶಾಲೆಗೆ ಹೋಗ್ತಾ ಇದ್ದಾಳೆ, ಚಿಕ್ಕವಳು, ಅವಳಿಗೆ ಹುಷಾರಿಲ್ಲ. ಪಂಚಾಯತಿಗೆ ಹೇಳಿದ್ದೇನೆ, 3 ವರ್ಷ ಚಿಲ್ಲರೆ ಆಗ್ತಾ ಬಂತು. ಮೊನ್ನೆ ಕೂಡ ಹೋಗಿ ಮಾತನಾಡಿದ್ದೇನೆ PDO ಹತ್ತಿರ. ಹಾಗೆ ನಮ್ಮ ಸದಸ್ಯರಿದ್ದಾರೆ ಮತ್ತು ಅವರೆಲ್ಲ ಹೇಳಿದ್ದಾರೆ, ಅವರು ಬಂದು ನೋಡಿ ಹೋಗಿದ್ದಾರೆ. ಬಂದರೆ ಕೊಡುವುದಿಲ್ಲ ಅಂತ ಕೊಡ್ಬೋದು, ನಿಮಗೆ ನೋಡ್ತೇವೆ ಆದಷ್ಟು. ಇಲ್ಲದಿದ್ದರೆ ನಮ್ಮ ಕೈಯಿಂದ ನಾನು ಅಂತ PDO ಅವರು ಹೇಳಿದ್ದಾರೆ, ನನ್ನ ಕೈಯಿಂದ 10,000 ಕೊಡ್ತೇನೆ. ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೇನೆ. ನನಗೆ ಶಾಲೆಗೆ ಬರಲಿಕ್ಕೆ ಅಲ್ಲಿಂದ ಸಾಧಾರಣ 150 ಚಿಲ್ಲರೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗ್ತದೆ. ಹೋಗುವಾಗ 150, ಬರುವಾಗ 150. ಮಗು ನಡೆಯುವುದಿಲ್ಲ, ಅದೇ ಪೀಡ್ಸ್, ಸ್ವಲ್ಪ ಬಲ ಇಲ್ಲ, ಎಡಕಾಲು ಎಡಕೈ. ನಾನು ಬೀದಿ ಆಟೋದು. ಸುಂದರಿಯವರ ಮನೆಗೆ ಸ್ಥಳೀಯ ಬನ್ನೂರು ಗ್ರಾಮ ಪಂಚಾಯತ್ನ ಆಡಳಿತ ವರ್ಗ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ನಡೆಸಿದೆ. ಮನೆಯು ಸಂಪೂರ್ಣ ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದು, ಈ ಪರಿಸ್ಥಿತಿಯಲ್ಲಿ ಮನೆಯನ್ನ ರಿಪೇರಿ ಮಾಡುವುದು ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ಬಸವ ಕಲ್ಯಾಣ ಯೋಜನೆಯ ಮೂಲಕ ಮನೆ ನಿರ್ಮಿಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸರ್ಕಾರ ಈ ಯೋಜನೆ 4 ವರ್ಷಗಳಾದರೂ ಇನ್ನೂ ತಲುಪಿಲ್ಲ. ಸರ್ಕಾರ ತಾಂತ್ರಿಕ ದೋಷಗಳನ್ನು ಪರಿಹರಿಸಿದ ತಕ್ಷಣವೇ ಆದ್ಯತೆಯ ಮೇರೆಗೆ ಸುಂದರಿಯವರಿಗೆ ಮನೆ ನೀಡುವ ಕೆಲಸ ಗ್ರಾಮ ಪಂಚಾಯತ್ ಮೂಲಕ ನಡೆಯಲಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 10 ಮಿಕ್ಕಿ ಈ ರೀತಿಯ ಮನೆಗಳಿದ್ದು, ಎಲ್ಲ ಮನೆಗಳಿಗೂ ಬಸವ ಕಲ್ಯಾಣ ಯೋಜನೆಯ ಮೂಲಕ ಮನೆ ನಿರ್ಮಿಸಲಾಗುವುದೆಂದು ಗ್ರಾಮ ಪಂಚಾಯತ್ ಸ್ಪಷ್ಟಪಡಿಸಿದೆ. ಇಲ್ಲಿ ಸುಂದರಿ ಎಂಬವರು SC ಜನಾಂಗದವರು. ಇವರ ಮನೆ ಸಂಪೂರ್ಣ ಹಾನಿಯಾಗಿದೆ. ಇವರಿಗಾಗ ಅಲ್ಲಿ ವಾಸ್ತವವಾಗಿ ಇರಲು ಅಸಾಧ್ಯ. ಈಗ ಅವರು ಈಗಾಗಲೇ ನಾವು ಅವರ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೇವೆ. ಭೇಟಿ ಕೊಟ್ಟು ಅವರ ಒಂದು ಮನೆಯ ಪರಿಸ್ಥಿತಿಯನ್ನು ಕೂಡ ಎಲ್ಲರೂ ನಾವು ನೋಡಿ ಪರಿಶೀಲಿಸಿ ಬಂದಿರುತ್ತೇವೆ. ಈ ಬಗ್ಗೆ ನಾವು ನಮ್ಮ ಪಂಚಾಯತಲ್ಲಿ ಕೂಡ ತಿಳಿಸಿರುತ್ತೇನೆ. ಹಾಗೆ ಇಲ್ಲಿ ನಮಗೆ ಮನೆ ಬರದ ಕಾರಣ ನಮಗೆ ಕೊಡುವುದಕ್ಕೆ ಅಸಾಧ್ಯ. ಈ ತಿಂಗಳಲ್ಲಿ ಮನೆ ಬರಬಹುದು. ಬಂದ ತಕ್ಷಣ ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಕೂಡ ನಾವು ಕೊಡ್ತಾ ಇದ್ದೇವೆ ಮನೆಯನ್ನು. ಹಾಗೆಯೇ ಇಂಥ ಒಂದು 10 ಮನೆಗಳು ಕೂಡ ಇದೆ, ಸಂಪೂರ್ಣವಾಗಿ ಹಾನಿಯಾಗಿದೆ. ಬಂದ ತಕ್ಷಣ ಅಂತಹ ಮನೆಯನ್ನು ಗುರುತಿಸಿ ಅವರಿಗೆ ಕಲ್ಪಿಸಿಕೊಡ್ತೇವೆ. ಪರಿಶಿಷ್ಟ ಜಾತಿಗೆ ಸೇರಿದ ಸುಂದರಿ
ತಾನು ಶಿಕ್ಷಣ ಪಡೆಯುವ ಅವಕಾಶದಿಂದ ವಂಚಿತವಾಗಿದ್ದರೂ ತನ್ನ ಮಕ್ಕಳು ಶಿಕ್ಷಣವನ್ನ ಪಡೆಯಬೇಕೆಂದು ಹೆಣಗಾಡುತ್ತಿದ್ದಾರೆ. ಅಪಸ್ಮಾರ ರೋಗದಿಂದ ಬಳಲುತ್ತಿರುವ ಮಗಳನ್ನ ಪ್ರತಿದಿನವೂ ಮನೆಯಿಂದ ಶಾಲೆಗೆ ಕರೆತರುವ ಜವಾಬ್ದಾರಿಯನ್ನ ಅತ್ಯಂತ ಕಷ್ಟವನ್ನ ಅನುಭವಿಸಿ ಮಾಡಿಕೊಂಡು ಬರುವ ಈ ಬಡ ವಿಧವೆಯ ಕಷ್ಟಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು ಕೂಡಲೇ ಸ್ಪಂದಿಸಬೇಕಿದೆ. ಸಹಾಯ ಮಾಡಲು ಇಚ್ಛಿಸುವವರು ಸುಂದರಿ, ಯೂನಿಯನ್ ಬ್ಯಾಂಕ್, ಬೊಳ್ವಾರ್, ಪುತ್ತೂರು. ಖಾತೆ ಸಂಖ್ಯೆ 7020304093. IFSC ಕೋಡ್ UBIN 0902241. ಅನಿಶ್ ಕುಮಾರ್, V4 ನ್ಯೂಸ್, ಪುತ್ತೂರು.